ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ತುಳು ಕನ್ನಡ ಕೊಂಕಣಿ ಬ್ಯಾರಿ ಭಾಷೆಲಿನ ಕರಾವಳಿ ಚಲನಚಿತ್ರೋತ್ಸವನು ಕುಡ್ಲಾಡ ಜನವರಿ 11 21 ಮುಟ್ಟ ದಿವಂದುಂಡು 25ಕ್ಕೆ ಶ್ವಾನ ಪ್ರದರ್ಶನ ನಡಪೆರ ಉಂಡು ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ. ಸುದ್ದಿಕೂಟೋಡು ತೆರಿಪಾದೇರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ. ಕುಡ್ಲಾಡ ಸುದ್ದಿಕೂಟೋಡು ಪಾತಿರ್ದು ತುಳು ಕನ್ನಡ ಕೊಂಕಣಿ ಬ್ಯಾರಿ ಭಾಷೆಲಿನ ಕರಾವಳಿ ಚಲನಚಿತ್ರೋತ್ಸವನು ಕುಡ್ಲಾಡ ಜನವರಿ 11 21 ಮುಟ್ಟ ದಿವಂದುಂಡು. ಭಾರತ್ ಸಿನಿಮಾಸ್ಡು ಒಟ್ಟು 18 ಸಿನಿಮಾ ನಡಪುಂಡು. ತುಳು ಭಾಷೆದ ಬುಳೆಚಿಲಿಗು ಉಮೇದು ಕೊರಿಯರಗಾದ ಈ ಸರ್ತಿ 11 ತುಳು ಸಿನಿಮಾ ಪ್ರದರ್ಶನ ಮಲ್ಪೊಂಡು ಪಂಡೇರು 14 ಕಾಂಡೆ 1 ಗಂಟೆಗೆ ಚಲನಚಿತ್ರೋತ್ಸವ ಉದೀಪನಾಪುಡು. ಸೋ ಫ್ರಮ್ ಸೋ ಸಿನಿಮಾ ಸೇರಿದು 3 ದಿನ ಕಾಂಡೆ 10 ರಾತ್ರಿ 10-15 ಮುಟ್ಟ ಪ್ರದರ್ಶನ ನಡಪುಂಡು ಜಿಲ್ಲಾಧಿಕಾರಿ ಪಂಡೇರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಶುಪಾಲನಾ ಬೊಕ್ಕ ಪಶು ವೈದ್ಯಕೀಯ ಸೇವಾ ಇಲಾಖೆದ ಜೊತೆ ಸೇರಿಕೆಡೆ ಲಾಲ್ಬಾಗ್ದ ಕರಾವಳಿ ಉತ್ಸವ ಮೈದಾನಡು ಜನವರಿ 25ಕ್ಕೆ ಮಧ್ಯಾಹ್ನ 2 ಗಂಟೆಗೆ ಕುಡ್ಲಾ ಶ್ವಾನ ಪ್ರದರ್ಶನ ನಡಪುಂಡು. ಬೇತೆ ಬೇತೆ ಜಿಲ್ಲೆಲೆಡ್ದು 25 ಜಾತಿದ 300 ನಾಯಿಲು ಪಾಲ್ದೆತೊನ್ನ ಅಂದಾಜು ಉಂಡು ಪಂಡೇರು. ಶ್ವಾನ ಪ್ರದರ್ಶನಗೂ ಆನ್ಲೈನ್ ಪುದರ್ ಕೊರಪು ವ್ಯವಸ್ಥೆ ಮಲ್ತದಂಡು ಉಮೇದು ಉಪ್ಪುನ ನಾಯಿಲಿನ ಯಜಮಾನಿರು ಜನವರಿ 23 ಬಯ್ಯ 5 ಗಂಟೆ ದೊಲೈ ಆನ್ಲೈನ್ ಪುದರ್ ಸೇರ್ಸಾವಲಿ ಜಾತಿ ಬೊಕ್ಕ ಪ್ರಾಯದ ಆಧಾರಡು ಇಂಗಡ ಮಲ್ತದು ಪಂತ ನಡಪಾವಣೆಂದು ಜಿಲ್ಲಾಧಿಕಾರಿ ದರ್ಶನ್ ಎಚ್.ವಿ. ಪಂಡೇರು. ಚಲನಚಿತ್ರೋತ್ಸವ ಬೊಕ್ಕ ಶ್ವಾನ ಪ್ರದರ್ಶನದ ಲೆಪ್ಪೋಲಿನ ಈ ಪೊರ್ತುಲು ಬಿಡುಗಡೆ ಮಲ್ತೇರು. ಜಿಲ್ಲಾ ಪಂಚಾಯತ್ ಸಿಇಒ ವಿನಾಯಕ ನರ್ವಾಡೆ ಕಾರ್ಬಾರಿ, ಅಪರ ಜಿಲ್ಲಾಧಿಕಾರಿ ರಾಜು ಸುದ್ದಿಕೂಟುಡಿದ್ದಾರೆ. ಈಗ ಬರುವ ದಿನಗಳಲ್ಲಿ ಕರಾವಳಿ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈ 19ನೇ ತಾರೀಕಿಂದ 21ನೇ ತಾರೀಕು 19 ಸೋಮವಾರ, 20 ಮಂಗಳವಾರ ಮತ್ತು 21 ಬುಧವಾರ ಟೋಟಲ್ ನಮ್ಮ ಮಂಗಳೂರಿನಲ್ಲೇನೆ 18 ಸಿನಿಮಾನ ನಾವು ಪ್ರಸಾರಗೊಳಿಸೋದಕ್ಕೆ ಇವಾಗ ನಿರ್ಧಾರ ಮಾಡಿದ್ದೀವಿ. ಇದರಲ್ಲಿ ಕರಾವಳಿ ಮೂಲದ ಚಲನಚಿತ್ರಗಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ಕರಾವಳಿ ಭಾಷಾ ಚಲನಚಿತ್ರಗಳನ್ನ ಮಾತ್ರ ನಾವು ಇದು ಮಾಡ್ತಾ ಇದ್ವಿ. ಕನ್ನಡ ಅಫ್ಕೋರ್ಸ್ ಇದ್ದೇ ಇದೆ, ತುಳು ಮೂವೀಸ್ಗಳನ್ನ ತಗೊಂಡಿದ್ವಿ, ಬ್ಯಾರಿದು ಒಂದು ತಗೊಂಡಿದ್ವಿ, ಮತ್ತೆ ಕೊಂಕಣಿ 2. ಸೊ ಈ 4 ಪೂರ್ತಿ ನಾವು ಇದರಲ್ಲಿ ಈ ಒಂದು 18 ಸಿನಿಮಾದೊಳಗಡೆ ನಾವು ಇದು ಮಾಡಿದ್ವಿ. ಪ್ರತಿದಿನ 6 ಚಲನಚಿತ್ರಗಳು. ನಮ್ಮ ಕರಾವಳಿ ಉತ್ಸವದ ಪ್ರಯುಕ್ತ ತಮ್ಗೆಲ್ಲ ಮುಂಚೆನೆ ತಿಳಿಸಂಗೆ ನಮ್ದು ಶ್ವಾನ ಪ್ರದರ್ಶನ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದೀವಿ. ಇದು ದಿನಾಂಕ 25/1/2026 ಮಧ್ಯಾಹ್ನ 2 ಗಂಟೆಗೆ ಆರಂಭವಾಗಿ ಸಂಜೆ 8 ಗಂಟೆ ತನಕ ನಿರಂತರವಾಗಿ ನಡೆಯುತ್ತೆ. ಇನಿಷಿಯಲಿ ನಾವು ಕದ್ರಿ ಪಾರ್ಕ್ ಅಂತ ಅನ್ಕೊಂಡಿದ್ವಿ, ಬಟ್ ಸ್ವಲ್ಪ ಸ್ಟೇಜ್ ಸೆಟಪ್ ಮತ್ತೆ ಇದೆಲ್ಲ ಮ್ಯಾನೇಜ್ಮೆಂಟ್ಗೆ ನಮ್ಮ ಕರಾವಳಿ ಮೈದಾನ ಬಹಳ ಅಚ್ಚುಕಟ್ಟಾಗಿರುತ್ತೆ ಅಂತ ನಮ್ಮ ಡಾಕ್ಟರ್ ಅರುಣ್ ಅವರು ನಿರ್ಧಾರ ಮಾಡಿ ನೋಡಲ್ ಆಫೀಸರ್ ಕೂಡ ಹೌದು, ಅದು ನಮ್ಮ ಡಿ ವೆಟರ್ನರಿ ಕೂಡ ಅವರು ಮತ್ತೆ ಎಲ್ಲ ಸಮಿತಿಯ ನಿರ್ಧಾರದಂತೆ ನಾವು ಅದನ್ನ ಕರಾವಳಿ ಮೈದಾನಕ್ಕೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಅಂದಾಜು 200ರಿಂದ 250 ಬಹುಶಃ 300 ಶ್ವಾನಗಳ ತಳಿಗಳ ಒಂದು ಪ್ರದರ್ಶನಗೊಳಿಸೋದಕ್ಕೆ ನಾವು ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಧನುಪೂಜೆಗಂದು ಪುಲ್ಯಕಾಂಡೆ ಲಕ್ಕದು ಇಲ್ಲಡ್ದು ಪೋತುನ 1ನೇ ಕ್ಲಾಸ್ ಕಲ್ತೊಂದೈತನ ಸುಮಂತ್ ಪನ್ಪುನ ಆಣನ ಪುಣ ಬರಮೇಲು ಪನ್ಪುನವರು ಗೂವೆಳ್ಳು ತೋಜಿನ ಬೇಜಾರ್ದ ಸಂಗತಿ ಬೆಳ್ತಂಗಡಿ ತಾಲೂಕದ ಓಡಿಲ್ನಾಳ ಗ್ರಾಮೋಡು ಬುಧಾರ ಕಾಂಡೆ ನಡೆತಂದೆ. ಬೆಳ್ತಂಗಡಿ ತಾಲೂಕದ ಓಡಿಲ್ನಾಳ ಗ್ರಾಮದ ಬರಮೇಲು ಪನ್ಪುನವರು ಬುಧಾರ ಕಾಂಡೆ ಶಾಲೆ ಕಲ್ಪನ ಆಣನ ಪುಣ ತೋಜಿದೆ. ಬರಮೇಲು ಸುಬ್ರಹ್ಮಣ್ಯ ನಾಯಕರ ನಮಗೆ ಗೇರುಕಟ್ಟೆ ಸರ್ಕಾರಿ ಪ್ರೌಢಶಾಲೆದ 1ನೇ ಕ್ಲಾಸ್ ಬರೋ ಕಲ್ಪನ 15 ವರ್ಷ ಪ್ರಾಯದ ಸುಮಂತ್ ತೀಯನ ಆಣ ಅದುಲ್ಲೆ ನಿಚ್ಚಲ ದೋಸ್ತಿಲಿನ ಒಟ್ಟುಗು ಧನುರ್ ಪೂಜೆಗೆ ಸುಮಂತ್ ಪೋಂದಿತ್ತೆ. ಆಣ ಇಲ್ಲಡ ಪಿರ ಬರಂದ ನಡೆದವರ ದೋಸ್ತಿಲಿನ ಸಂಗತಿ ಪಿಂದೊಂದೇರು ಅಪಗ ಆಣ ತೋಜಿಂದ ಆಯ್ನ ಗೊತ್ತಾತಲು ನಾಡೊಂದು ಪೋನಾಗ ಆಣ ಪೋಯಿನ ಜಾಗದ ತೋಟದ ಗುವೆಲ್ದ ಬರಿಡು ನೆತ್ತಿರದ ಕಲೆ ತೋಜಿದಿಂದು ಚಿಟ್ಟೆ ಪಿಲಿಕ್ಕಿನ ಪೋಪರಿ ಬರ್ಪರಿ ಉಪ್ ನಡೆದವರ ಪೋಡಿಗೆ ಹೆಚ್ಚಾದ ಭಾರಿ ನಾಡದೇರು. ಬೆಳ್ತಂಗಡಿ ಪೊಲೀಸರು, ಬೆಳ್ತಂಗಡಿ ವಲಯ ಕಾಡಾಧಿಕಾರಿಗಳು, ಅಗ್ನಿಶಾಮಕ ದಳತಾಕ್ಲು ಬತ್ತದ ನಾಡ್ನಾಗ ಗೂವೆಲಿಡು ಪುಣ ತೋಜಿದೆ. ಕೇಸ್ ಪಾಡ್ನ ಬೆಳ್ತಂಗಡಿ ಪೊಲೀಸರು ತನಿಖೆ ದುಂಬರಿಸಿದೇರು. ಸುಮಂತ್ ಆಣ ತೋಜಂದ ಆಯ್ನ ಸುದ್ದಿ ತೇರಿದು ಭಾರಿ ಜನ ಸೇರಿದಿತ್ತೇರು. ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕೆ ಬೊಕ್ಕ ಬೇತೆ ಪೊಲೀಸ್ ಅಧಿಕಾರಿಗಳು ಸ್ವತಃ ಜಾಗೆಗೆ ಬೈದೇರು. ಈ ಬಗ್ಗೆ ಅಭಿಪ್ರಾಯ ತಿರಿಪೈನ ಎಸ್ಪಿ ಡಾಕ್ಟರ್ ಅರುಣ್ ಆಣ ವಾರಗೋರ ಪುಲ್ಯಕಾಂಡೆ ದೇವಸ್ಥಾನಗೂ ಪೋಪುನ ಅಭ್ಯಾಸ ಇತ್ತಿದ್ದು ಅವೇ ರೀತಿ ಬುಧಾರ ಕಾಂಡೆ 5 ಗಂಟೆಗೆ ಇಲ್ಲಡ್ದು ಪೋದು ವಾಪಸ್ ಬರಂದೆ ಉಪ್ಪುನಗ ನಾಡ್ನಗ ಇಲ್ಲಡ್ದು 500 ಮೀಟರ್ ದೂರ ಉಪ್ಪುನ ಗೂಯಿಲಿಡು ಪುಣ ತೋಜಿದೆ. ಪುಣತ ಮೇಲಿಡು ಕೆಲವು ಪೆಟ್ಟಾಯಿನವು ತೋಜಿದೆ. ಅವು ಎಂಚ ಆತನಂದು ಪನ್ಪುನ ಸಂಗತಿ ಪುನಃ ಪರೀಕ್ಷಿದ ವರದಿ ಬತ್ತು ನೀಡಿದ ಬೊಕ್ಕ ಸರಿಯಾದ ಗೊತ್ತಾಯರ ಉಂಡು. ಈ ಬಗೆಡು ತನಿಖೆ ದುಂಬರಿತದು ನನದ ಕಾನೂನು ಕ್ರಮ ದೆತನುಂಡು ಎಸ್ಪಿ ತೆರಿಪಾದೇರು. ಮಕರ ಸಂಕ್ರಾಂತಿದ ದಿನ ಬುಧಾರ ಉಡಿಪುದ ರಥ ಬೀದಿಡು ಮೂಜಿ ತೀರ್ದ ಮಿನದನ ನಡತದೆ. ಊರ ಪರ ಊರ ಭಕ್ತರು ಸೇರಿದು ಕೃಷ್ಣೆ ಮುಖ್ಯ ಪ್ರಾಣಿ ಅನಂತೇಶ್ವರಿ ಬೊಕ ಚಂದ್ರಮೌಳೀಶ್ವರ ದೇವೇರ್ನ ಬ್ರಹ್ಮತೇರು, ಗರುಡ ತೇರು ಬೊಕ ಮಹಾಪೂಜ ತೇರು ಇಂಚ ಮೂಜಿ ತೇರು ಐತೇರು.
ರಜತಗಿರಿ ಪನ್ಪನ ಒಡಿಪುದ ಶ್ರೀಕೃಷ್ಣ ಮಠ ಅನಂತೇಶ್ವರ ಬೊಕ್ಕ ಚಂದ್ರಮೌಳೀಶ್ವರ ದೇವಸ್ಥಾನದಲ್ಲಿನ ಒಟ್ಟು ಸೀರಿಗೆಡು ವರ್ಷಲ ಮಕರ ಸಂಕ್ರಾಂತಿ ದಾನಿ ಮೂಜಿ ತೀರದ ಉಚ್ಚಯ ಕರಿತೊಂದು ಬೈದಿರು ಮರಿಯರ ಒಂಜಿ ಬುಡ್ದು ಒಡಿಪುದ ರಥ ಬೈದಿಡು ರಥೋತ್ಸವ ನಡತೊಂದೇ ಉಪ್ಪುಂಡು ಎಣ್ಮ ಮಠದ ಸುತ್ತಲ ತೇರುಗಳು ಸುತ್ತು ಬರ್ಪುನವು ಸಂಪ್ರದಾಯ ಆದೀತದು ಪೆರಾರ್ದ ತಿಂಗಳು ಅಕೇರಿ ಆಪನ ಮಕರ ಸಂಕ್ರಾಂತಿ ದಾನಿ ಮೂಜಿ ತೀರದ ಉಚ್ಚಯ ಭಾರಿ ಪುದರು ಪಡೆತಂಡು ಮಕರ ಸಂಕ್ರಾಂತಿದ ಪೊರ್ತುಗು ಸಪ್ತೋತ್ಸವ ನಡಪಾವಿರು 7 ದಿನದ ಉಚ್ಚೆಯಳು ಮೂಜಿ ತೇರ್ಲಿನ ಮೆರವಣಿಗೆ ಭಾರಿ ವಿಶೇಷ ಆದುಂಡು ಮಧ್ವಾಚಾರ್ಯರು ಸಂಕ್ರಾಂತಿ ದಾನಿಯೇ ಕೃಷ್ಣದೇವಿಯರನ್ನು ಪ್ರತಿಷ್ಠೆ ಮಲ್ತಿರು ಪನ್ಪನ ನಂಬಿಕೆದಂಚ ಪ್ರತಿಯೊಂಜಿ ಸಂಕ್ರಾಂತಿಗಳ ಕೃಷ್ಣದೇವಿಯರನ ಮಲ್ಲ ಉಚ್ಚಯ ನಡಪುಂಡು ಮಧ್ವಕ್ಕೆ ದುಡ್ಡು ತೆಪ್ಪೋತ್ಸವ ನಡಪಾಯ ನಡೆದ ಬೊಕ್ಕ ಬ್ರಹ್ಮತೇರು ಗರುಡ ತೇರು ಬೊಕ್ಕ ಮಹಾಪೂಜ ತೇರು ಶ್ರೀಕೃಷ್ಣೆ ಮುಖ್ಯ ಪ್ರಾಣಿ ಅನಂತೇಶ್ವರೆ ಬೊಕ್ಕ ಚಂದ್ರಮೌಳೀಶ್ವರ ದೇವರನ್ನು ಕುಲ್ಲಾದು ಪೂಜೆ ಕರಿತು ನಡೆದ ಬೊಕ್ಕ ಊರ ಪರ ಊರ ಭಕ್ತಿರು ಸೇರಿದು ಒಟ್ಟಿಗೆ ಮೂಜಿ ತೇರೊಯ್ತೇರು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರನ್ನ ದುಂಬಾಳ್ತಿಡು ಅಷ್ಟಮಠದ ಸ್ವಾಮೀಜಿಲು ಇತ್ತದು ಈ ಜಾತ್ರೆ ನಡಪುಂಡು ಜನವರಿ 18ಕ್ಕೆ ಪುತ್ತಿಗೆ ಮಠ ಪರ್ಯಾಯ ಮುಗಿದು ಶಿರೂರು ಮಠದ ಪರ್ಯಾಯ ಶುರುವಾಪುಂಡು ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿ 2 ವರ್ಷದ ಶ್ರೀಕೃಷ್ಣ ಮಠದ ಅಧಿಕಾರದ ತೊನ್ಮೇರು ಬೆದ್ರದ ಸ್ವರಾಜ್ಯ ಮೈದಾನಡು ನಡತೊಂದುಪ್ಪನ 85ನೇ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಂತೋಡು ಮೂಜಿನ ದಿನ ಬುಧವಾರ ಕುಡ್ಲ ವಿಶ್ವವಿದ್ಯಾನಿಲಯದ ಕೂಟ 74 ಮಾರ್ಕ್ಸ್ದ ಒಟ್ಟಿಗೂ ಮಿತ್ತ ಸ್ಥಾನ ಪಡೆತಂಡು ಕೂಟದ ಆಳ್ವಾಸ್ ಸಂಸ್ಥದ ಗೊಬ್ಬುದಕ್ಕಲು ಮೂಜಿ ಬಂಗಾರ ಬೊಕ್ಕ ಮೂಜಿ ಕಂಚದ ಪದಕ ಗೆಂದದು ಒಟ್ಟು ಪದಕ ಪದ್ರಾಡಿಕೆ ಏರ್ದಂಡು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ಬೊಕ್ಕ ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಒಟ್ಟಾದು ಬೆದ್ರದ ಸ್ವರಾಜ್ಯ ಮೈದಾನಡು ನಡಪಾವೊಂದುಪ್ಪನ 85ನೇ ಅಖಿಲ ಭಾರತ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಂತುಡು ಬುಧವಾರ ಮೂಜನೇ ದಿನದ ಗೋಬ್ಳಿನ ಪಂತ ನಡತಂಡ 2ನೇ ದಿನ ಆಜ್ ಪದಕ ಗೆಂದದ್ನ ಕುಡ್ಲ ವಿಶ್ವವಿದ್ಯಾನಿಲಯ ಕೂಟದ ಆಳ್ವಾಸ್ ಸಂಸ್ಥೆ ಮೂಜನೇ ದಿನ ಬುಧವಾರ ಮೂಜಿ ಬಂಗಾರದ ಪದಕ ಬೊಕ್ಕ ಮೂಜಿ ಕಂಚದ ಪದಕ ಗೆಂದಂಡು ಒಟ್ಟು ಪದಕಲೇನು ಪದ್ರಾಡಿಕ್ ಏರಾದಂಡು ಒಂದತ ಒಟ್ಟುಗೂ ಕುಡ್ಲ ವಿಶ್ವವಿದ್ಯಾನಿಲಯ ಕೂಟ ಮೂಜನೇ ದಿನ 74 ಮಾರ್ಕ್ದ ಒಟ್ಟುಗೂ 1ನೇ ಸ್ಥಾನ ಕಾತೊಂದುಂಡು ಆಜಿ ಪದಕಲೇಡು ಮಿಕ್ಸ್ಡ್ ರಿಲೇಟ್ ಬಂಗಾರದ ಪದಕ ಹಾಫ್ ಮ್ಯಾರಥಾನ್ ಭಾಗೀರಥಿ ಬಂಗಾರದ ಪದಕ ಬೊಕ್ಕ ಡಿಸ್ಕಸ್ ಥ್ರೋ ಪಂತುಡು ಹರಿಯಾಣದ ಉಜ್ವಲ್ ಚೌಧರಿ ಬಂಗಾರದ ಪದಕ ಗೆಂದಿದ್ದಾರೆ ಡಿಸ್ಕಸ್ ಥ್ರೋ ಪಂತುಡು ನಾಗೇಂದ್ರ ಅಣ್ಣಪ್ಪ ನಾಯಕ ಕಂಚಿದ ಪದಕ ಡೆಗಾಥ್ಲಾನ್ ಚಮನ್ಜೋತ್ ಸಿಂಗ್ ಕಂಚಿದ ಪದಕ ఒక 400 ಮೀಟರ್ ಬಲಿಪುಡು ಆಕಾಶ್ ರಾಜ್ ಕಂಚಿದ ಪದಕ ಗೆದ್ದಿದ್ದಾರೆ ಆಂಜರನ ವಿಭಾಗಗಳು ಹಾಫ್ ಮ್ಯಾರಥಾನ್ ಟ್ರಿಪಲ್ ಜಂಪ್ ಡಿಸ್ಕಸ್ ಥ್ರೋ 400 ಮೀಟರ್ ಬಲಿಪು ಡೆಕಾಥ್ಲಾನ್ ಪೊಂಜರನ ವಿಭಾಗಗಳು ಹಾಫ್ ಮ್ಯಾರಥಾನ್ 400 ಮೀಟರ್ ಬಲಿಪು ಜಾವೆಲಿನ್ ಥ್ರೋ ಇಂಚ ಬೇತೆ ಬೇತೆ ಪಂತುಲು ಮೂಜನ ದಿನ ನಡತಂಡು ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಪಡಿಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಭಿವೃದ್ಧಿ ಕಾಮಗಾರಿ ಮುಗಿದಿದ್ದ ಬುಧವಾರ ಉದಿಪನಾಥ್ ಶಾಸಕರ ವೇದವ್ಯಾಸ್ ಕಾಮತ್ ಗುರ್ಕಾರ್ಮೆ ವಹಿಸಿದ್ದಾರೆ ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಪಡಿಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಭಿವೃದ್ಧಿ ಕಾಮಗಾರಿ ಮುಗಿದಿದ್ದ ಬುಧವಾರ ಶಾಸಕರ ವೇದವ್ಯಾಸ್ ಕಾಮತ್ ಗುರ್ಕಾರ್ಮೆಡ್ ಉದಿಪನಾಡ್ ಶಾಸಕರ ವೇದವ್ಯಾಸ್ ಡಿ ಕಾಮತ್ ಪಾತಿರದ್ ಮರ್ದಗ ಬರ್ಪಣ ಮಾತ್ರೆಗಳ ಎಡ್ಡೆ ವ್ಯವಸ್ಥೆ ಮಲ್ತ ಕುರುಪನ ದಿಟ್ಟಿಡು ಹೊಸ ಕೋಣೆ ಬೊಕ್ಕ ಸಜ್ಜಿದ ಮೇಲ್ಮಾಡಲು ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದ ಸಹಾಯಡು ಕಟ್ಟದಿತ್ತಿದೆ ಊರ್ದಾರ ಬುಕ್ಕ ತಾನು ಶಾಲೆ ಕಲ್ಪನಾಗ ಬರೋ ಕಲ್ಪ ಹೊಂದಿತ್ತಿನ ಲತಾ ಟೀಚರ್ ಉದಿಪನ ಮಲ್ತನೋ ಭಾರಿ ಖುಷಿ ಕೊಡ್ತು ಪಂಡೇರು ಅಲಪೆ ಕಣ್ಣೂರು ಮರೋಲಿ ಬಜಾಲ್ ಶಕ್ತಿನಗರ ಕುಲಶೇಖರ ಇಂಜ ಆಜ್ ವಾರ್ಡ್ಲಿನ ಮುಕ್ಪಿಡದ 40,000 ಜನಗಳಿಗೆ ಆರೋಗ್ಯ ಕೇಂದ್ರ ಉಪಯೋಗ ಆಯರುಂಡು ಎಂಗಣ ಬೇಡಿಕೆಗೆ ಒತ್ತು ಕೊರದು ಅಗತ್ಯ ಉಪ್ಪುನ ಮೇಜಿ ಕುರ್ಸು ಒದಗೈನ MRPL ಸಂಸ್ಥೆಗೆ
ವಿಶೇಷ ಸೊಲ್ಮೇಲೊಂದು ವೇದವ್ಯಾಸ ಕಾಮತ್ ಪಂಡೇರು ಗುತ್ತಿಗೆದಾರರು ಅಶ್ವಿತ್ ಕೊಟ್ಟಾರಿ ಪಾಲಿಕೆದ ದುಂಬುದ ಸದಸ್ಯರೈನ ರೂಪಶ್ರೀ ಪೂಜಾರಿ ಚಂದ್ರಾವತಿ ವಿಶ್ವನಾಥ ಶೋಭಾ ಪೂಜಾರಿ ಕಿಶೋರ್ ಕೊಟ್ಟಾರಿ ನಾಯಕರೈನ ಚಂದ್ರಶೇಖರ್ ಬಜಾರ್ ಸುಕೇಶ್ ರಾಮ್ಪ್ರಸಾದ್ ಪ್ರವೀಣ್ ನಿಡ್ಡೆಲ್ ಆಶಾ ಮರೋಲಿ ಅಂಗನವಾಡಿ ಬುಕ್ಕ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಈ ಪೊರ್ತುಡಿದ್ದೇರು. ನಗರ ಆರೋಗ್ಯ ಕೇಂದ್ರಕ್ಕೆ ಬರುವಂಥ ಎಲ್ಲ ವ್ಯಕ್ತಿಗಳಿಗೆ ವಿಶೇಷವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಹೊರರೋಗಿ ಆಗಿ ಬರುವಂಥ ಎಲ್ಲ ಬಂಧುಗಳಿಗೆ ಇಂಜೆಕ್ಷನನ್ನು ಕೊಡುವಂಥ ಸಂದರ್ಭದಲ್ಲಿ ಮತ್ತು ಅವರಿಗೆ ಆ ಜಾಗವನ್ನು ಉಪಯೋಗಿಸುವಂಥ ದೃಷ್ಟಿಯಲ್ಲಿ ಪಡೀಲ್ ಆರೋಗ್ಯ ಕೇಂದ್ರದ ಒಂದು ನೂತನವಾದಂಥ ಕೊಠಡಿಯನ್ನು ಮತ್ತು ಅದಕ್ಕೆ ಬೇಕಾದಂಥ ಒಂದು ಕಂಪೌಂಡಲ್ ರೀತಿಯಲ್ಲಿ ಕಂಪೌಂಡಲ್ ಮತ್ತು ಸಣ್ಣದಾದ ಮೇಲ್ಛಾವಣಿಯ ಕಾಮಗಾರಿಯನ್ನು ಶಾಸಕನಾಗಿ ನನ್ನ ಶಾಸಕನ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಈ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಕೈಗೆತ್ತಿಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ಮಾಡಿದಂಥ ಕಾಂಟ್ರಾಕ್ಟರ್ ಆದಂಥ ಅಶ್ವಿತ್ ಕೊಟ್ಟಾರಿಯವರಿಗೆ ಅವರ ಕೆಲಸ ಕಾರ್ಯಗಳಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೊಡ್ತೇನೆ. ಕೂಡಲ ಮುಖ್ಯ ರಿಯಲ್ ಎಸ್ಟೇಟ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಆಯ್ತ ಗೆಲ್ಮೆದ ಸೇವೆಡು 32 ವರ್ಷ ಮುಗಿತದಂಡೆ 1994 ರೋಹನ್ ಮೊಂತೆರೋ ತಾಪನೆ ಮಲ್ತದ್ನ ಈ ಸಂಸ್ಥೆ ಇತ್ತೆ ಕೂಡಲ ಭಾರಿ ವಿಶ್ವಾಸದ ಬೊಕ್ಕ ಮರ್ಯಾದಿದ ರಿಯಲ್ ಎಸ್ಟೇಟ್ ಕಂಪನಿದೆಡು ಒಂಜಾದ ಗುರುತು ಮಲ್ತದುಂಡು. ಕುಡ್ಲದ ಮುಖ್ಯ ರಿಯಲ್ ಎಸ್ಟೇಟ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಆಯ್ತ ಗೆಲ್ಮೆದ ಸೇವೆಡು 32 ವರ್ಷ ಮುಗಿತದಂಡೆ 1994 ರೋಹನ್ ಮೊಂತೆರೋ ತಾಪನೆ ಮಲ್ತದ್ನ ಈ ಸಂಸ್ಥೆ ಇತ್ತೆ ಕುಡ್ಲದ ಭಾರಿ ವಿಶ್ವಾಸದ ಬೊಕ್ಕ ಮರ್ಯಾದಿದ ರಿಯಲ್ ಎಸ್ಟೇಟ್ ಕಂಪನಿಡೆಡು ಒಂಜಾದ ಗುರುತು ಮಲ್ತದುಂಡು. ಕಾರಣ 30 ವರ್ಷದಡು ರೋಹನ್ ಕಾರ್ಪೊರೇಷನ್ ಒಟ್ಟು 25 ಯೋಜನೆಯನ್ನು ಗೆಲ್ಮಿಡು ಮುಗಿದು ಇತ್ತೆ 14 ಯೋಜನೆಲು ಕಟ್ಟುನ ಬೇತೆ ಬೇತೆ ಹಂತೊಲೆಡು ಕಟ್ಟೊಂದುಂಡು. 14 ಹೊಸ ಯೋಜನೆಲು ಕಟ್ಟುನ ಹಂತೊಲೆಡು ಉಂಡು. ವಸತಿ ಬುಕ್ಕ ವಾಣಿಜ್ಯ ಕ್ಷೇತ್ರಗಳನ್ನು ಸೇರಿದುಪ್ಪುನ ಈ ಯೋಜನೆಲು ಕುಡ್ಲದ ನಗರದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ಕೊಡ್ತುಂಡು. ವ್ಯವಸ್ಥಾಪಕ ನಿರ್ದೇಶಕರು ರೋಹನ್ ಮೊಂತೆರೋ ಪಾತಿರ್ದು ಕುಡ್ಲದ ಬುಳಿಚಿಲ್ಡ್ ಕೊಡುಗೆ ಕೊರಿಯರ ಅವಕಾಶ ತಿಕ್ಕನವು ದಿಂಜ ಪೆರ್ಮೆದ ಸಂಗತಿ ಈ 32 ವರ್ಷದ ಪ್ರಯಾಣ ಭಾರಿ ತೃಪ್ತಿ ಕೊಡ್ತುಂಡು. ಎಂಕಿನ ಒಟ್ಟುಗು ಉಂತುದು ಬೆರಿಸಾಯ ಕೊರ್ನ ಗಿರಾಕಿಲು ಪಾಲ್ದಾರೆರು ಬೊಕ್ಕ ಕೆಲಸದಕ್ಲೆಗ್ ಹೃದಯ ದಿಂಜಿದಿ ಸೊಲ್ಮೆ ಸಂದಾವಯನ್ನು ಪಂಡೇರು. ನಿರ್ದೇಶಕರು ಡಿಯಾನ್ ಮೊಂತೆರೋ ಪಾತಿರ್ದು 32 ವರ್ಷ ಮುಗಿತ್ ನಾವು ಬಜ್ಜಿ ಒಂಜಿ ಸಂಸ್ಥೆದ ಸಾಧನೆ ಆತೆ ಅತ್ತು ಒಂದು ನಮ್ಮ ಗಿರಾಕಿಲು ಪಾಲ್ದಾರೆರು ಬೊಕ್ಕ ಕೆಲಸದಕ್ಲಿನ ನಮ್ಮ ಮಿತ್ತದ ವಿಶ್ವಾಸದ ಗುರುತು ಆದುಂಡು. ನನದ ದಿನಕ್ಲೆಡು ನನಲಾತ ಜವಾಬ್ದಾರಿ ಗುಣಮಟ್ಟುಡು ಕಾರ್ಯಮಲ್ಪನ ಸಂಕಲ್ಪ ಎಂಕ್ಲೆ ನಾವು ಒಂದು ಪಂಡೇರು. ಗುಣಮಟ್ಟ ಬೊಕ್ಕ ವಿಶ್ವಾಸನೆ ಮೂಲ ಮಂತ್ರ ಆದ ದೀವನ್ನ ರೋಹನ್ ಕಾರ್ಪೊರೇಷನ್ ಕುಡ್ಲದ ನಗರ ಅಭಿವೃದ್ಧಿಡು ಮುಖ್ಯ ಪಾಲು ವಹಿಸೊಂದುಂಡು. ಕಾರ್ಲ ಹಿರ್ಗಾನ ಶ್ರೀ ಕುಂದೇಶ್ವರ ದೇವಸ್ಥಾನದ ನೆನಟು ಕೊರಪನ ಶ್ರೀ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿಗೆ ಯಕ್ಷಗಾನ ರಂಗದ ಪುದರ್ಪೊಯಿ ಪುಂಜು ಭಾಗವತಿರು ಕಾವ್ಯಶ್ರೀ ಅಜೀರ್ ಮೇರನ ಅಜಪಾತಂಡು. ಈ ಬಗೆಡು ಪ್ರಶಸ್ತಿಗೆ ಅಜಪು ಸಮಿತಿದ ಸಂಚಾಲಕರು ಹಿರಿಯ ವಾರ್ತಾಮಾಣಿ ಜಿತೇಂದ್ರ ಕುಂದೇಶ್ವರ ಸುದ್ದಿಕೂಟೋಡು ತೆರಿಪಾದೇರು. ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿ ಅಜಪು ಸಮಿತಿದ ಸಂಚಾಲಕರು ಬುಕ ಹಿರಿಯ ವಾರ್ತಾಮಾಣಿ ಜಿತೇಂದ್ರ ಕುಂದೇಶ್ವರ ಕೂಡದ ಪ್ರೆಸ್ ಕ್ಲಬ್ ಸುದ್ದಿಕೂಟೋಡು ಪಾತೆರ್ದು ಕಾರ್ಲ ಹಿರ್ಗಾನ ಶ್ರೀ ಕುಂದೇಶ್ವರ ದೇವಸ್ಥಾನದ ನೆರಟು ಕೊರಪನ ಶ್ರೀ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿಗೆ ಯಕ್ಷಗಾನ ರಂಗದ ಪುದರ್ಪೊಯಿ ಪುಂಜು ಭಾಗವತಿರು ಕಾವ್ಯಶ್ರೀ ಅಜೀರ್ ಮೇರನ ಅಜಪಾತಂಡು. ಕುಂದೇಶ್ವರ ದೇವಸ್ಥಾನದ ಧರ್ಮದರ್ಶಿಯಾದ ಯಕ್ಷಗಾನ ಮೇಳದ ಸಂಘಟಕರು ಕಲಾವಿದರು ಅರ್ಥಧಾರಾದಿತ್ಯನ ರಾಘವೇಂದ್ರ ಭಟ್ ನೆಂಪುಗಾದ ಕ್ಷೇತ್ರದ ನಿಲಟ್ಟು ಪ್ರಶಸ್ತಿ ಕೊರೊಂದುಂಡು. ಜನವರಿ 23 ಪ್ರಶಸ್ತಿ ಕೊರಪನ ಕಾರ್ಯಕ್ರಮ ನಡಪೆರ ಉಂಡು ಪಂಡೇರು. ಶ್ರೀ ಕುಂದೇಶ್ವರ ದೇವಸ್ಥಾನಗಳು ಜನವರಿ 21 23 ಮುಟ್ಟ ಜಾತ್ರೆ ನಡಪುಂಡು. 23 ರಾತ್ರಿ 7 ಗಂಟೆಗೆ ರಾಮಚಂದ್ರ ಭಟ್ ಏಲೂರು ನಿರ್ದೇಶನಡು ಕದ್ರಿ ಮಹಿಳಾ ಯಕ್ಷಕೂಟದಕ್ಲಿಡಿದು ಯಕ್ಷಗಾನ ನಮ್ಮ ಬಿದ್ರ ಕೂಟದಕ್ಲಿಡಿದು ತುಳು ನಾಟಕ ನಡಪೆರ ಉಂಡು. ಒಂದೇ ಪೊರ್ತುಡು ಪ್ರಶಸ್ತಿ ಕೊರಪುಂಡು ಆರ್ಪಂಡೇರು. ರಂಗಭೂಮಿ ಕಲಾವಿದರಿಗೆ ಕೊರಪನ ಕುಂದೇಶ್ವರ ಕಲಾಭೂಷಣ ಪ್ರಶಸ್ತಿಗೆ ಪುದರ್ಪೊಯಿ ನಾಟಕ ಬೊಕ್ಕ ಸಿನಿಮಾ ಕಲಾವಿದರು ಉಮೇಶ್ ಮಿಜಾರ್ದಾರನ ಅಜಪಾತಂಡು. ಪ್ರಶಸ್ತಿ ಲೇಸರ್ದು ಬೊಕ್ಕ ನಮ್ಮ ಬೆದ್ರ ಕಲಾವಿದರು ವೈರಲ್ ವೈಶಾಲಿ ನಾಟಕ ಪ್ರದರ್ಶನ ಮಲ್ಪುವೆಂದು ಜಿತೇಂದ್ರ ಕುಂದೇಶ್ವರ ಪಂಡೇರು. ಕಾರ್ಕಳ ಹಿರ್ಗಾನ ಶ್ರೀ ಕುಂದೇಶ್ವರ ಕ್ಷೇತ್ರದ ವತಿಯಿಂದ ವರ್ಷಾವಧಿ ನೀಡಲಾಗುವಂತಹ ಪ್ರತಿಷ್ಠಿತ ಶ್ರೀ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿಗೆ ಈ ಬಾರಿ ತೆಂಕುತಿಟ್ಟಿನ ಅಗ್ರಮಾನ್ಯ ಮಹಿಳಾ ಭಾಗವತರಾದಂಥ ಕಾವ್ಯಶ್ರೀ ಅಜೀರ್ ಅವರಿಗೆ ಈ ಬಾರಿಯ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿ ಸಂದಿದೆ. ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಇದೇ ಸಂದರ್ಭದಲ್ಲಿ ನಾಟಕ ಅಂದರೆ ರಂಗಭೂಮಿ ಕಲಾವಿದರಿಗೆ ನೀಡಲಾಗುವಂತಹ ಕುಂದೇಶ್ವರ ಕಲಾಭೂಷಣ ಪ್ರಶಸ್ತಿಯನ್ನು ಈ ಬಾರಿ ಉಮೇಶ್ ಮಿಜಾರು ರಂಗಭೂಮಿಯ ಹಿರಿಯ ಅನುಭವಿ ನಟ ನಿರ್ದೇಶಕ
ನಾಟಕ ತಂಡದ ಯಜಮಾನರು ಕೂಡ ಆಗಿದ್ದಾರೆ. ಅವರಿಗೆ ಕುಂದೇಶ್ವರ ಕಲಾಭೂಷಣ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ. ಕುಂದೇಶ್ವರದಲ್ಲಿ ಪ್ರಧಾನ ಅರ್ಚಕರಾಗಿ ಯಕ್ಷಗಾನ, ತಾಳಮದ್ದಲೆ, ನಾಟಕ ಇತ್ಯಾದಿಗಳನ್ನು ಸಂಘಟಿಸುತ್ತಾ ಬಂದಿದ್ದ ಶ್ರೀ ದಿವಂಗತ ಕುಂದೇಶ್ವರ ರಾಘವೇಂದ್ರ ಭಟ್ರ ಸ್ಮರಣಾರ್ಥವಾಗಿ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ನೀಡಲಾಗ್ತಾ ಇದೆ. ಜಾಗತಿಕ ಬಂಟೇರ್ನ ಸಂಘಗಳ ಒಕ್ಕೂಟಗೂ ಇಂಚಿಪನಡತ್ನ ಓಟದ ಕಾರ್ಯ ಬುಕ ಲೆಕ್ಕಪತ್ರೊಳಿನ ತೂವನ್ನ ಬಗೆಟ್ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಪೋನುಂಡು ಅಂಚದು ಒಕ್ಕೂಟ ಸಭೆ ನಡಪಾದು ವಿರೋಧ ತೋಜಾದು ಜವಾಬು ಕೊರ್ತುಂಡು. ಜಾಗತಿಕ ಬಂಟೇರ್ನ ಸಂಘಗಳ ಒಕ್ಕೂಟಗೂ ಇಂಚಿಪನಡತ್ನ ಊಟದ ಕಾರ್ಯ ಬುಕ ಲೆಕ್ಕಪತ್ರೊಳಿನ ತೂವನ್ನ ಬಗೆಟ್ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಪೋನುಂಡು ಪನ್ಪನ ಕಾರಣಡು ಒಕ್ಕೂಟ ವಿರೋಧ ತೋಜಾದು ಸಭೆ ನಡಪಾದುಂಡು. ಕುಡ್ಲದ ಬನ್ಸ್ ಹಾಸ್ಟೆಲ್ ಕೈತಲುಪಿನ ಪ್ರಧಾನ ಆಫೀಸು ಸಭೆ ನಡಪಾದು ಜಾಲತಾಣಗಳಲ್ಲಿ ತಪ್ಪು ಸಂದೇಶ ಪೋಂದುಪ್ಪನಿಗೆ ಜವಾಬು ಕೊರಿಯರು. ಒಕ್ಕೂಟದ ಕಾರ್ಯಂತರ ಜಯಕರ ಶೆಟ್ಟಿ ಇಂದ್ರಾಳಿ ಪಾತಿರ್ದು ಒಂದು ಲೋಕದ ಮಾತಾ ಬಂಟೇರ್ನ ಸಂಘಗಳ ಒಕ್ಕೂಟ ಆದುಂಡು ಗುರ್ಕಾರ್ಯರ ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮೆಡ್ ಇಲ್ಲಿ ಜೊಂದಿನಕ್ಲಿಗೆ ಇಲ್ಲಿ ಕಟ್ಟಾದ ಕುರುಪನ ಹುಷಾರಿ ಜೊಂದಿನಕ್ಲಿಗೆ ಮರ್ದಗ ಸಾಯ ಬರೋಕಲ್ ಪೆರೆ ಸಾಯ ಬಡವೇರ್ನ ಮದಿಮೆಗೆ ಸಹಾಯ ಕೋರೊಂದು ಮೆಚ್ಚುಗೆ ಪಡೆತನೆಂದು ಪಂಡಿರ. ಒಕ್ಕೂಟದ ಲೆಕ್ಕ ಪರಿಶೋಧಕರು ದಯಾಶರಣ್ ಶೆಟ್ಟಿ ಪಾತಿರ್ದು ಸಂಸ್ಥೆ ವರ್ಷದ ಲೆಕ್ಕಪತ್ರೊಳಗಿನ ಕ್ರಮ ಪ್ರಕಾರ ತೂವೊಂದು ಆದಾಯ ತೆರಿಗೆ ನೋಂದಣಿಲ ಆತಂಡು ಮಾತ ಸರಿ ಉಪ್ಪಣಿದವರ ಸಂಸ್ಥೆ 8G ಬೊಕ್ಕ 12A ದಂಚಿನ ದಾಖಲೆ ಉಂಡು ಎಂದು ಪಂಡಿರ. ನವೆಂಬರ್ ಪದಾಧಿಕಾರಿನ ಊಟ ನಡಪಾದ ಕೂರ್ನ ವಕೀಲರು ಪೃಥ್ವಿರಾಜ್ ರಾಯ್ ಪಾತಿರ್ದು ನನದ 3 ವರ್ಷಲೆಗ್ ಸಂಸ್ಥೆಯ ಬೈಲು ಸರಿಯಾದ ಓಟದ ಕಾರ್ಯ ನಡಪಾದನೆಂದು ಪಂಡಿರ. ಜೊತೆ ಕಾರ್ಯಂತಿರು ಚಂದ್ರಹಾಸ ಶೆಟ್ಟಿ ರಂಗೋಲಿ, ಸಂಚಾಲಕರು ಕೊಲ್ಲಾಡಿ ಬಾಲಕೃಷ್ಣ ರೈ, ದುಂಬುದ ಆಡಳಿತ ಅಧಿಕಾರಿ ಸಚ್ಚಿದಾನಂದ ಹೆಗ್ಡೆ ಕೊಳಿಕೆ ಬೈಲು ಸಭೆಟ್ಟು ಪಾಲ್ಗೊಂಡಿರು. ಒಂದು ಸುಳ್ಳು ಸಂದೇಶವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವುದರ ಮುಖಾಂತರ ಸಮಾಜಕ್ಕೆ ಒಂದು ಕೆಟ್ಟ ಅಥವಾ ತಪ್ಪು ಮಾಹಿತಿಯನ್ನು ಸಂದೇಶವನ್ನು ನೀಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನನ್ನ ಗೌರವಾನ್ವಿತ ಸದಸ್ಯ ಬಾಂಧವರಲ್ಲಿ ವಿನಂತಿ ಮಾಡುವುದಿಷ್ಟೇ, ತಮಗೆಲ್ಲ ಗೊತ್ತಿದ್ದಂತೆ ಮುಕ್ತವಾದ ಅವಕಾಶವನ್ನು ಚುನಾವಣಾಧಿಕಾರಿಯ ಮುಖಾಂತರ ಚುನಾವಣೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಕೊನೆ ಕ್ಷಣದವರೆಗೆ ಸಹ ಯಾವುದೇ ನಾಮಪತ್ರ ಬಾರದಿರಲಿಕ್ಕೋಗಿ ಈ ಹಿಂದಿನ ಪದಾಧಿಕಾರಿಗಳಾದ ಇದ್ದ ಸದಸ್ಯರು ನಾಮಪತ್ರವನ್ನು ಕೊನೆ ಗಳಿಗೆಯಲ್ಲಿ ಚುನಾವಣಾಧಿಕಾರಿಗಳಿಗೆ ನೀಡುವುದರ ಮುಖಾಂತರ ಮುಕ್ತವಾದ ಅವಕಾಶವನ್ನು ಸದಸ್ಯ ಬಾಂಧವರಿಗೆ ನೀಡಿದ್ದಾರೆ. Karnataka, it's a special case since our society is registered in Karnataka and in accordance with the Karnataka Societies Registration Act of 1960, the society is compliant with the requirements of filing annual returns with the Registrar of Societies, Mangalore. Consequently, filing of annual returns before the Charity Commissioner is not applicable in our case. This is not Maharashtra, this registration is in Karnataka. ಚುನಾವಣೆಯ ಬಗ್ಗೆ ಬಹಿರಂಗವಾಗಿ ಪ್ರಚುರಪಡಿಸಿ ಉದಯವಾಣಿ ದೈನಿಕ ಹಾಗೂ ಈ ಫೆಡರೇಷನ್ ಆಫ್ ವರ್ಲ್ಡ್ ಬಂಟ್ ಅಸೋಸಿಯೇಷನ್ ಇದರ ಸದಸ್ಯರುಗಳಿಗೆ ಯಾರಿಗೆಲ್ಲ ಮತದಾನದ ಅವಕಾಶವಿತ್ತೋ ಅಂಥ ಸದಸ್ಯರುಗಳಿಗೆ ವೈಯಕ್ತಿಕವಾಗಿ ತಿಳಿಸಿ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸಿರುತ್ತೇವೆ. ಮುಲ್ಕಿ ತಾಲೂಕು ಬಡಕುಂಜ ಗ್ರಾಮದ ಮಿತ್ತಗುತ್ತು ರಾಜಂದೈವ ಧೂಮಾವತಿ ಬಂಟ ದೇವಸ್ಥಾನಡು ಜುಮಾದಿ ಬಂಟ ದೈವಲಿನ ನೇಮ ಸಂಕ್ರಾಂತಿ ದಿನ ಬುಧವಾರ ನಡೆತಂಡು. ಮುಲ್ಕಿ ತಾಲೂಕು ಬಳಕುಂಜ ಗ್ರಾಮದ ಮಿತ್ತಗುತ್ತು ರಾಜಂದೈವ ಧೂಮಾವತಿ ಬಂಟ ದೇವಸ್ಥಾನಡು ಜುಮಾದಿ ಬಂಟ ದೈವಲಿನ ನೇಮ ಸಂಕ್ರಾಂತಿದ ದಿನ ಬುಧವಾರ ಆಚರಣೆಯಾಗಿತ್ತು. ಅಂಗರ್ಯ ಬಳಕುಂಜ ಗುತ್ತುಡ್ದು ರಾಜಂದೈವ ಜುಮಾದಿ ಬಂಟೆರ್ನ ಭಂಡಾರ ಬತ್ತದು ಬುಧವಾರ ರಾತ್ರಿ ಮಿತ್ತಗುತ್ತದ ದೇವಸ್ಥಾನಡು ನೇಮ ನಡೆತಂಡು. ಬಳಕುಂಜಿ ಕುಟುಂಬದಕ್ಲು ಬಳಕುಂಜದ ಕೋಟ್ನಾಯ ಗುತ್ತು ಕುಟುಂಬದಕ್ಲು ತೀರ್ಥ ಇಲ್ಲಿ ಕುಟುಂಬದಕ್ಲು ಪಡ್ಡೆ ಇಲ್ಲಿ ಕುಟುಂಬದಕ್ಲು ಪೊಸ ಇಲ್ಲಿ ಕುಟುಂಬದಕ್ಲು ಮಿತ್ತಗುತ್ತು ಅಜಿಲ ಕುಟುಂಬದಕ್ಲು ಭಂಡಸಾಲೆ ಅಜಿಲ ಕುಟುಂಬದಕ್ಲು ಬೊಂಬೈ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ರಾಜಂದೈವ ಧೂಮಾವತಿ ಬಂಟ ದೇವಸ್ಥಾನ ಮಿತ್ತಗುತ್ತು ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಊರ ಪರವೂರ ಭಕ್ತರು ನೇಮ ತೂದು ಬೂಲಿದ ತೊಂಡೇರು.
ಮಂಡಾಳುತ್ತ ಮೂಜಿಸುತ್ತ ಬಲಿನಿ ಗರ್ಭ ಒಂದು ಶ್ರೀ ಗುರು ಶಿವಕ್ಷೇತ್ರ ಗೋಳ್ತಮಜಲ್ ಕಲ್ಲಡ್ಕ ಮುಲ್ಪದ ಭಜನಾ ಮಂಗಲೋತ್ಸವ ಬೊಕ್ಕ ಪರಿವಾರ ದೈವೋಲೆಗೆ ನೇಮ ಜನವರಿ 24 ಶನಿವಾರ ನಡಪೆರ ಉಂಡು. ಆನಿಕಾಂಡೆ 7 ಗಂಟೆಗೆ ಕೊಡಿ ಏರ್ದು 7:30 ಭಜನೆ ಶುರು ಆಪುಂಡು. ಬಯ್ಯ 5:30 ಮಂಗಳಾದು ರಾತ್ರಿ 8:00 ನೇಮ ಶುರು ಆಪುಂಡು. ಶ್ರೀ ಗುರು ಶಿವಕ್ಷೇತ್ರ ಗೋಳ್ತಮಜಲ್ ಕಲ್ಲಡ್ಕ ಮುಲ್ಪದ ಭಜನಾ ಮಂಗಲೋತ್ಸವ ಬೊಕ್ಕ ಪರಿವಾರ ದೈವೋಲೆಗೆ ನೇಮ ಜನವರಿ 24 ಶನಿವಾರ ನಡಪೆರ ಉಂಡು. ಆನಿಕಾಂಡೆ 7 ಗಂಟೆಗೆ ಕೊಡಿ ಏರ್ದು 7:30 ಭಜನೆ ಶುರು ಆಪುಂಡು. 9:40 ಗಣಹೋಮ ಮಧ್ಯಾಹ್ನ 12 ಮಾಪೂಜೆ ಆದ ನುಪ್ಪು ಪ್ರಸಾದ ನಡಪುಂಡು. ಬಯ್ಯ 5:30 ಭಜನದ ಮಂಗಲೋತ್ಸವ ಆಜರಿಕ್ ರಂಗಪೂಜೆ ರಾತ್ರಿ 8:00 ನುಪ್ಪು ಪ್ರಸಾದ ಆದ ನೇಮ ಶುರು ಆಪುಂಡು. ಸುರುಕು ಅಣ್ಣೆಮಿಗ್ಗೆ ಉಲ್ಲಾಕುಲು ಬೊಕ್ಕ ಮಲರಾಯ ದೈವದ ನೇಮ ನಡಪುಂಡು. ರಾತ್ರಿ 10:00 ಅಣ್ಣಪ್ಪ ದೈವಗು ನೇಮ ಕೊರ್ಪೇರು. ಅಕೇರಿಗು ಪರಿವಾರ ದೈವಲೈನ ಪಾಷಾಣ ಮೂರ್ತಿ ಕೊರಗಜ್ಜಿ ಬೊಕ್ಕ ಮೈಯೊಂತಿಗೆ ದೈವಲಿನ ಕೋಲ ನಡಪೆರುಂಡು. ಊರ ಪರವೂರ ದಿಂಜನ ಭಕ್ತಿರಿ ಪುಣ್ಯ ಕಾರ್ಯುಡು ಪಾಲ್ದೆತ ನೋಡೊಂದು ಪುರಂದರ ಶೆಟ್ಟಿ ಗೋಳ್ತಮಜಲ್ ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಬೊಕ್ಕ ಅಣ್ಣೆ ಮೆಗ್ಗೆಲ್ಲು ಪ್ರಕಟಣೆಡು ಕೇಂಡೊಂದೇರು. ಹಿಂದೂ ಸಂಗಮ ಆಯೋಜನಾ ಸಮಿತಿದ ಸಂಯೋಜನೆಡು ಮುಲ್ಕಿ ತಾಲೂಕದ ಒರಂಬ ಮಂಡಲಡು ಹಿಂದೂ ಸಂಗಮ ನಡಪೆರ ಉಂಡು ಎಂದು ಸಮಿತಿ ಗುರುಕಾರ್ಯರು ಕಟೀಲ್ ಹರಿನಾರಾಯಣದಾಸ ಅಸ್ರಣ್ಣ ಪಂತೇರು. ಹಿಂದೂ ಸಂಗಮ ಆಯೋಜನಾ ಸಮಿತಿದ ಗುರುಕಾರ್ಯರು ಕಟೀಲ್ ಹರಿನಾರಾಯಣ ಅಸ್ರಣ್ಣ ಸುದ್ದಿ ಮಾಧ್ಯಮದ ಕ್ಲಿಕ್ ಮಾಹಿತಿ ಕೊರದು ಸಮಿತಿದ ಸಂಯೋಜನೆಡು ಮುಲ್ಕಿ ತಾಲೂಕದ ಒರಂಬ ಮಂಡಲಡು ಹಿಂದೂ ಸಂಗಮ ನಡಪೆರ ಉಂಡು. ಜನವರಿ 18 ಶುರು ಮಲ್ಪನ ಹಿಂದೂ ಸಂಗಮ ಕಾರ್ಯಕ್ರಮನು ಫೆಬ್ರವರಿ 1 ಮುಟ್ಟ ತಾಲೂಕದ ಒರಂಬ ಕಡೆಡು ದೀವೊಂದುಂಡು ಪಂಡೇರು. ಸಾಮಾಜಿಕ ಸೇವೆ ಸಹಕಾರ ಸ್ವಾವಲಂಬನೆ ಹೆಚ್ಚು ಮಲ್ಪನಲ್ಲಿ ಕೊಡು ಸಮಾಜದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಸೇವಾ ಗುಬ್ಬು ಕಲೆ ಸಹಕಾರಿ ಇಂಚಿತಿ ಮಾತ ಪ್ರಕಾರದ ಸ್ವಯಂ ಸೇವಾ ಸಂಸ್ಥೆಲು ಬೊಕ್ಕ ಸಂಘಟನೆಲೆನ ಜೊತೆ ಸೇರಿಗಿಡು ಈ ಕಾರ್ಯಕ್ರಮ ನಡಪೆರ ಉಂಡು ಎಂದು ಆರಪಂಡೇರು. ಈ ತುರ್ತುಗೆ ತಾಲೂಕದ ಮಾತ ಹಿಂದುಳಿನ ಇಲಿನ ಸಂಪರ್ಕ ಮಲ್ತದನೆಂದು ಸಮಿತಿದ ಪಾಂಡುರಂಗ ಭಟ್ ತೆರಿಪಾಯರು. ಸಂಪತ್ ಕಾರ್ನಾಡ್ ಪೃಥ್ವಿರಾಜ್ ಆಚಾರ್ಯ ಧನಂಜಯ ಶೆಟ್ಟಿಗಾರ್ ಸುದ್ದಿಕೂಟುಡಿದ್ದೇರು. ನಾವು ಹಿಂದೂ ಧರ್ಮದವರು ಎಲ್ಲ ಕಡೆಯೂ ಸಂಘಟಿತರಾಗಿರಬೇಕು. ಆ ಧರ್ಮದ ಸತ್ವ ಇವತ್ತಿಗೂ ನಮ್ಮಲ್ಲಿ ಉಳಿದಿದೆ. ಅದರಿಂದ ಆ ಸತ್ವವನ್ನು ಉಳಿಸಬೇಕು, ಉಳಿಸಿದನ್ನು ನಮ್ಮಲ್ಲಿ ಸ್ಥಾಯಿಯಾಗಿಸಬೇಕು, ಬೆಳೆಸಬೇಕು. ಈ ಎಲ್ಲ ದೃಷ್ಟಿಯಿಂದಾಗಿ ನಮ್ಮ ಮನೆಯ ಆಚರಣೆಯೊಂದಿಗೆ ಆಚರಣೆಯ ಮಹತ್ವ ಲೋಕಕ್ಕೆ ತಿಳಿಸುವಂತಹ ಹೊಣೆಗಾರಿಕೆಯು ಎಲ್ಲ ಸನಾತನ ಧರ್ಮದವರಿಗಿದೆ. ಹಿಂದೂ ಸಂಗಮ ಎನ್ನುವಂತಹ ಕಾರ್ಯಕ್ರಮವನ್ನು ಸುಮಾರು 5 ವರ್ಷಗಳಿಗೊಮ್ಮಾದರೂ ನಾವು ಮಾಡ್ತೇವೆ. ಅದು ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇರುವಂತಹ ಕಾರ್ಯಕ್ರಮಗಳಾಗ್ತಿತ್ತು. ಜಿಲ್ಲಾ ಮಟ್ಟದಲ್ಲೆಲ್ಲ ಈ ವರ್ಷ ಪಂಚಾಯತ್ ಮಟ್ಟದಲ್ಲಿ ಆಗಬೇಕು ಎನ್ನುವಂತಹ ಒಂದು ಆಲೋಚನೆ ಹೊರಟ ಕಾರಣ ಎಲ್ಲ ತಾಲೂಕುಗಳಲ್ಲಿ ಹಿಂದೂ ಆಯೋಜನಾ ಸಮಿತಿ ಎನ್ನುವಂತಹ ಒಂದು ಸಮಿತಿಯನ್ನು ಮಾಡಿ ಅದಕ್ಕೆ ಒಂದಷ್ಟು ವಿಭಾಗಗಳನ್ನು ಕಲ್ಪಿಸಿಕೊಂಡು ಮಂಡಲ ಅಂತ ನಾವು ಹೇಳ್ತೇವೆ. ಆ ಮೂಲಕವಾಗಿ ಪ್ರತಿಯೊಂದು ಮಂಡಲದಲ್ಲೂ ಸಹ ಎಲ್ಲ ನಮ್ಮ ಹಿಂದೂ ಧರ್ಮೀಯರನ್ನು ಒಟ್ಟು ಸೇರಿಸಿ ಒಂದು ಸಮಾವೇಶ ಮಾಡಬೇಕೆನ್ನುವಂತಹ ಸಂಕಲ್ಪ ಮಾಡಿದ್ದೇವೆ. ಕುಡ್ಲ ಪಾಂಡೇಶ್ವರದ ಪಿಜ್ಜಾ ಬೈ ನೆಕ್ಸಸ್ ಮಾಲ್ ಬೊಕ್ಕ ಕುಡ್ಲದ ತಿಂಡಿ ಟ್ರೈ ತಿಂಡಿ ಇನ್ಸ್ಟಾಗ್ರಾಮ್ ಪೇಜ್ದ ಜೊತೆ ಸೇರಿಗಿಡೆ ಜನವರಿ 14-18 ಮುಟ್ಟ ಐಸ್ ಕ್ರೀಮ್ ಪರ್ಬದಿ ಹೊಂದಿರು. ಈ ಬಗೆಟ್ ಆಯೋಜಕರು ಕಿರಣ್ ಶೆಣೆ ಮಾಹಿತಿ ಕೊಡ್ತಾರೆ. ಐಸ್ ಕ್ರೀಮ್ ಪರ್ಬದ ಆಯೋಜಕರೈನ ಕಿರಣ್ ಶೆಣೆ ಸುದ್ದಿಕೂಟುಡು ಮಾಹಿತಿ ಕೊಡದು ಕುಡ್ಲ ಪಾಂಡೇಶ್ವರದ ಪಿಜ್ಜಾ ಬೈ ನೆಕ್ಸಸ್ ಮಾಲ್ ಬೊಕ್ಕ ಕುಡ್ಲದ ತಿಂಡಿ ಟ್ರೈ ತಿಂಡಿ ಇನ್ಸ್ಟಾಗ್ರಾಮ್ ಪೇಜ್ದ ಜೊತೆ ಸೇರಿಗಿಡೆ ಜನವರಿ 14-18 ಮುಟ್ಟ ಐಸ್ ಕ್ರೀಮ್ ಪರ್ಬದಿ ಒಂದುಂಡು. ಮೂಜನೇ ಆವೃತ್ತಿದ ಐಸ್ ಕ್ರೀಮ್ ಪರ್ಬ ಒಂದು ಆದಿತ್ತದು. ಮೂಜಿ ದಿನಲ ಕಾಂಡೆ 11 ರಾತ್ರಿ 1 ಮುಟ್ಟ ಈ ಪರ್ಪ ನಡಪೆರ ಉಂಡು ಒಂದು ಪಂಡೇರು. ಕುಡ್ಲ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಪನ್ಪುನ ಈ ಪೊರ್ತುಡು ಮಾತಾ ಐಸ್ ಕ್ರೀಮ್ ಸಂಸ್ಥೆಯನ್ನು ಒಂಜೇ ಕಡೆಟ್ ಸೇರಾವಡು ಪನ್ಪುನ ಆಲೋಚನೆ 17 ಐಸ್ ಕ್ರೀಮ್ ಸಂಸ್ಥೆಲು ಪರ್ಬೋಡು ಈ ಸರ್ತಿ ಪಾಲ್ದೆತ್ತುನುವ ಅಂದು ಪಂಡೇರು. ಐಡಿಯಲ್ ಪಬ್ಬಸ್ ಹ್ಯಾಂಗ್ಯೋ ಸೇರಿನಂಚ ಕುಡಲ ಕೆಲವು ಪುದರ್ ಪೋಯಿ ಬ್ರ್ಯಾಂಡ್ ದ ಐಸ್ ಕ್ರೀಮ್ ಕಂಪನಿಲು ಒಂದೆಟ್ಟು ಪಾಲ್ದೆತ್ತುನುವ ಪಚ್ಚುಡಿ ಐಸ್ ಕ್ರೀಮ್ ಈ ಸರ್ತಿದ ವಿಶೇಷ ಆದುಂಡು ಕಿರಣ್ ಶೆಣಿ ಪಂಡೇರು. ಆರ್ಜೆ ಅಭಿಷೇಕ್ ಸುದ್ದಿಕೂಟುಡಿದ್ದೇರು. 17 ಬ್ರ್ಯಾಂಡ್ಗಳು ಯಾವುದೆಲ್ಲ ಅಂತ ಹೇಳಿದ್ರೆ ಐಡಿಯಲ್ ಪಬ್ಬಸ್, ಹಂಗ್ಯೋ, ಕೈಲಾರ್ಸ್, ಫ್ಲೇವರ್ಸ್, F5, ಮ್ಯಾಂಗೋ ಬೆರೀಸ್, ಲ್ಯಾಟೋ,
ಮಿಲ್ಕಿ ಮಿಸ್ಟ್, ಕ್ಯಾಮ್ರಿ, ಅಪ್ಸರಾ, ಬಾನ್ಬಾನ್ಸ್, ಕಿವಿ, ಸೆರೆನೋ ಜಿಲಾಟೋ, ಸ್ವರ್ಲಿಯೋ, ಫ್ರೂಟ್ ಪಾಪ್ಸ್, ಕಿಂಗ್ ಐಸ್ ಕ್ರೀಮ್ ಮತ್ತು ಉಲ್ಲಾಸ್ ಐಸ್ ಕ್ರೀಮ್. ನಮ್ಮ ಸಿಟಿಯನ್ನು ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿಬೇಕು. ನಾವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಬೇಕಾದ್ರೆ ನಮ್ಮ ಮಂಗಳೂರಿನ ಹೆಸರಿನ ಜೊತೆಗೆ ಐಸ್ ಕ್ರೀಮ್ ಕ್ಯಾಪಿಟಲ್ ಅನ್ನೋ ಹೆಸರು ಕೂಡ ಬರಬೇಕು ಅಂತ. ನಾವು ಬೇರೆ ಬೇರೆ ಸಿಟಿಗಳನ್ನು ಒಂದೊಂದು ಹೆಸರಿನಲ್ಲಿ ಕರಿತೇವೆ. ಈಗ ಪಿಂಕ್ ಸಿಟಿ ಜೈಪುರ್ ಆಗಿರ್ಬೋದು, ಇಂತಹ ಸಿಟಿಗಳನ್ನು ನಾವು ನೋಡ್ತೇವೆ. ನಮ್ಮ ಸಿಟಿಯ ಹೆಸರನ್ನು ಹಾಕಬೇಕಾದ್ರೆ ಅಲ್ಲಿ ಪಕ್ಕದಲ್ಲೇ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಮಂಗಳೂರು ಅಂತ ಹೇಳೋ ಹೆಸರು ಬರಬೇಕು ಅನ್ನೋ ಕಾರಣಕ್ಕೆ ಆಲೋಚನೆಯನ್ನು ಇಟ್ಕೊಂಡು ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ. ತುಳುನಾಡದ ಪಿರಾಕದ ಪರತಿರಿ ಪರಂಪರೆ ಉಪ್ಪನ ಕಾರಣಿಕದ ಜಾಗೆ ಕೋಡಿಕಲ್ ಕಲ್ಲಕಂಡದ ವರ್ಷಾದಿ ನೇಮ 2 ದಿನ ನಡತ್ತಲೆ. ಸುರುತ ದಿನ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾಣಿಗ ನೇಮ, 2ನೇ ದಿನ ಗುಳಿಗ ಪಂಜುರ್ಲಿ ರಾಹುಗುಳಿಗ ದೈವಲಿಗ ಕೋಲ ಕೊರಿಯರು. ತುಳುನಾಡ ಭೂತಾರಾಧನೆಡು ಓ ಉಂಡು ಓ ಇಜ್ಜಿ ಕಲೆ ಕಾಣಿಕ ದಾನೆ ಉಂದೆ ಲೆಕ್ಕ ಪಾಡಿಯರ್ನೆ ತೀರಂದು ಅಂಚಿನ ವಿಶೇಷತೆಲು ಉಪ್ಪುನ ತುಳುನಾಡದ ಕುಡ್ಲ ಸೀಮಿಡು ಕೋಡಿಕಲ್ ಕಂಡಕಲ್ಲ ಭಾರಿ ಮಲ್ಲ ಪರಂಪರೆ ಪರತಿರಿತ ಜಾಗೆ ಅದಿಸಿದು ಬಬ್ಬುಸ್ವಾಮಿ ತನ್ನಿಮಾಣಿಗ ಗುಳಿಗ ಪಂಜುರ್ಲಿ ರಾಹು ಗುಳಿಗನ ನಂಬೊಂದು ಬೈದೇರು. ಪಾಕ ವರ್ಷಲಡುದುಂಬು ಭಾರಿ ಮಲ್ಲ ಕಂಡ ಮಾತ್ರ ಇತ್ತದು ಅಲಾಡಿ ಪಂಪನ ಜಾಗೆದ ಕೈತಲು ನಂಬೊಂದು ಬೈದ್ನ ರಾವು ಗುಳಿಗನ ಕಲ್ಲನ್ನು ದುಂಬುದ ಕಾಲಡು ನೀರ್ಗು ದಕ್ವೆರಿಗೆ. ಆ ಕಲ್ಲು ನೀರ್ಡು ಮುರ್ಕಂದೆ ಪೂತ ಲೆಕ್ಕ ನೀಂದೊಂದು ಕೋಡಿಕಲ್ಲು ಪಂಪನ ಕಂಡ ಇತ್ತನ ಜಾಗೆಗೆ ಬತ್ತದು ಕಂಡ ಕಲ್ಲಕಂಡ ಆಂಡು ಮಾಮಲ್ಲ ನಂಬಿಕೆ ಉಪ್ಪುನ ಕುಡ್ಲದ ಕೋಡಿಕಲ್ ಕಲ್ಲಕಂಡದ ವರ್ಷಾದಿ ನೇಮ 2 ದಿನ ನಡತಂಡು. ಸುರುತ ದಿನ ಕೋಟೆದ ಬಬ್ಬುಸ್ವಾಮಿನ ಭಂಡಾರ ಬತ್ತದು. ರಾತ್ರಿ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾಣಿಗ ನೇಮ ನಡತಂಡು. 2ನೇ ದಿನ ಗುಳಿಗ ಪಂಜುರ್ಲಿ ನೇಮ ನಡಪಾದು. ರಾತ್ರಿ ಕಲ್ಲಕಂಡದ ಮಾಮಲ್ಲ ಕಾರ್ಣಿಕದ ಶಕ್ತಿಯ ದುಪ್ನ ರಾವ್ ಗುಳಿಗಗ್ ಕೋಲ ಕುರಿಯರು. ದೈವಸ್ಥಾನ ಆಡಳಿತ ಮಂಡಳಿದಕ್ಲು ಊರ ಪರವೂರ ಭಕ್ತಿರು ಕೋಲ ನೇಮ ತೂದು ಪರಕ್ಕೆ ಪಾಡ್ದು ಬೂಳ್ಯದ ತೊಂಡಿರು. ರಾಹುಲಿಗೆ ದುಂಬು ನೆಟೆ ತುದೆ ಅಂದು ಮಲ್ಲ ತುದೆ ತಂಜಿ ಕೈ ನೆಟೆ ನಾಗಬೆಮ್ಮೆರ್ನ ಗುಂಡ ಉಂಡು. ಆ ಗುಂಡದ ಪಿರವ್ರದು ఆయన ಕಲ್ಲು ಬತ್ತದಿತ್ತು ದುಂಬುಡ್ದು ಕಂಡೊಂದಿತ್ತು. ಸುಮಾರು 2 ವರ್ಷ ఆయన ನಂಬೇರೆ ಮೂಲು ಬಂಗಾಡಿದೆ ಬೊರ್ಚಿ ಬಂಡಿ ఆయన ನಮ್ಮನ ಬೊರ್ಚಿಂದು ಬಂಗಾಡಿ ತಾಯಿ ಬಂಪಿನ ಮೂಲು ಪ್ರಧಾನ ದೈವ ಅರಸು ಬಂಗಾಡಿ ತಾಯಿ ಅಂಚ 2 ವರ್ಷ ಆದಾನಾಗ ಎಂದು ನನಯ ಕಂಟ್ರೋಲು ఆయన ತಡೆಯರ ಆಪುಜಿ ನಿಕಲು ನಮ್ಮುಲಿ ಎನ್ನದು ಬಂಡಿ. ಆ ಕಲ್ಲನ್ನು ಕೊಂದತ್ತದು ತರ್ನಿ ಉತ್ತುಡು ಕೋರ್ದಫ್ಸಾನದ ಕೈತಲೈನು ಸ್ಥಾಪನೆ ಮಾಡ್ತದೆ. ಅವೇ ಮುಲ್ತ ఆయన ಕಲ್ಲು ಬಂಪಿನ ಅವೇ ಬೊಕ್ಕದಾಲ ಬೇತೆದಾಲ ಇಜ್ಜೆ ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲೆ.